ಹಾಯ್, ಈ ವ್ಲಾಗಲ್ಲಿ ನಾವು ಹೊಯ್ಸಳೇಶ್ವರ ದೇವಸ್ಥಾನ ಹಳೆಬೀಡನ್ನು ನೋಡೋಣ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈ ದೇವಾಲಯವು ನೋಡಲು ಬೇಲೂರಿನ ಚೆನ್ನಕೇಶವನ ದೇವಸ್ಥಾನವನ್ನೇ ಹೋಲುತ್ತದೆ. ಆದರೆ ಇಲ್ಲಿನ ಶಿಲ್ಪಗಳು ಹೆಚ್ಚು ಕುಸರಿ ಕೆಲಸದಿಂದ ಕೂಡಿದ್ದು, ಮೇಲ್ಭಾಗದಲ್ಲಿರುವ ಚಿತ್ರಗಳು ತುಂಬ ಸೂಕ್ಷ್ಮವಾಗಿವೆ. ಸಾಟಿಯಿಲ್ಲದ ಈ ಶಿಲ್ಪ ಸೌಂದರ್ಯವನ್ನು ಕಲಾ ವಿಮರ್ಶಕರು, ಪರಿಣಿತರು ಮತ್ತು ಸಾಮಾನ್ಯ ಜನರು ಕೂಡ ಮನಸಾರೆ ಪ್ರಶಂಸಿಸಿದ್ದಾರೆ. ಕ್ರಿಸ್ತಶಕ 1121 ಇಸವಿಯಲ್ಲಿ ವಿಷ್ಣುವರ್ಧನನ ಆಸ್ಥಾನದಲ್ಲಿ ಅಧಿಕಾರಿಯಾಗಿದ್ದ ಕೇತುಮಲ್ಲ ಸೆಟ್ಟಿಯಿಂದ ಆರಂಭಗೊಂಡ ಇದರ ನಿರ್ಮಾಣ ಕಾಮಗಾರಿಯು ಪ್ರಾಯಶಃ 1207ರಲ್ಲಿ ಮುಗಿದಿರಬೇಕು. ಈ ದೇಗುಲದ ದಕ್ಷಿಣ ಪ್ರವೇಶ ದ್ವಾರವನ್ನು ವಿಷ್ಣುವರ್ಧನನ ಪುತ್ರನಾದ ನರಸಿಂಹನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಿಸಲಾಗಿದೆ. 100 ವರ್ಷಗಳಿಗೂ ಹೆಚ್ಚು ಕಾಲ ಈ ದೇವಸ್ಥಾನದ ನಿರ್ಮಾಣ ಚಟುವಟಿಕೆಗಳು ನಡೆದಿವೆ. ಈ ದೇವಾಲಯದಲ್ಲಿ ಶಿಲ್ಪ ಸಮೃದ್ಧಿ ಹೆಚ್ಚು. ದೇವಾಲಯದ ಒಳಗಡೆಯೂ ಇದೇ ರೀತಿ ಶಿಲ್ಪಿಗಳ ಕೈಚಳಕ, ಕೆತ್ತನೆ ಮೂಲೆ ಮೂಲೆಯಲ್ಲೂ ಹಾಸುಹೊಕ್ಕಾಗಿದೆ. ಈ ದೇವಾಲಯದ ನಿರ್ಮಾಣ ಪೂರ್ಣಗೊಂಡಿಲ್ಲ. ಕಾರಣ ಮಹಮ್ಮದೀಯರ ದಾಳಿಗೆ ಬಲಿಯಾಗಿ ಅನೇಕ ಶಿಲ್ಪಾಕೃತಿಗಳು ಶಿಥಿಲವಾಗಿವೆ. ಈ ದೇವಾಲಯದ ಒಳಗೆ ಈಶ್ವರನ ಮುಂದಿರುವ ಚಿಕ್ಕ ಬಸವಣ್ಣನಲ್ಲದೆ ಇದರ ಎದುರಿಗೆ ಹೊರಗಡೆ ಮುಖ ಮಂಟಪಗಳನ್ನು ಕಟ್ಟಿ ಒಂದೊಂದು ದೊಡ್ಡ ಆಕೃತಿಯ ಬಸವಣ್ಣನನ್ನು ಮಾಡಿದ್ದಾರೆ. ಇದಕ್ಕೆ ಹಾಕಿರುವ ಸರಪಳಿ, ಗೆಜ್ಜೆಸರ ಮತ್ತು ನೂಲಿ ಹಗ್ಗ ಇವುಗಳನ್ನೆಲ್ಲ ಅಂದವಾಗಿ ಚಿತ್ರಿಸಿದ್ದಾರೆ. ಈ ದೇವಾಲಯವನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದ್ದು 4 ಪ್ರವೇಶ ದ್ವಾರಗಳನ್ನು ಹೊಂದಿದೆ. ಆದರೆ ಈ 4ರ ಪೈಕಿ ಈಗ ಉತ್ತರ ದ್ವಾರವನ್ನೇ ಪ್ರಧಾನ ಪ್ರವೇಶ ದ್ವಾರವನ್ನಾಗಿ ಉಪಯೋಗಿಸಲಾಗುತ್ತಿದೆ. ದೇವಾಲಯದಲ್ಲಿರುವ ಅತ್ಯಂತ ನಾಜೂಕಾದ ಸಾವಿರಾರು ಶಿಲ್ಪಗಳು ರಾಮಾಯಣ, ಮಹಾಭಾರತ ಮತ್ತು ಪುರಾಣದ ಕಥೆಗಳನ್ನು ಬಿಂಬಿಸುತ್ತಿದೆ. ಇದರ ಜೊತೆಗೆ ಪಕ್ಷಿಗಳು, ಪ್ರಾಣಿಗಳು ದೇವಾಲಯದ ಭಿತ್ತಿಯಲ್ಲಿ ಸುಂದರವಾಗಿ ಅರಳಿವೆ. ಅಡ್ಡವಾಗಿಯೂ ಉದ್ದವಾಗಿಯೂ ಇರುವ ಬೋದಿಗೆಗಳ ಮೂಲಕ ನಡೆಯುವ ನೆರಳು ಬೆಳಕಿನ ಚಿತ್ತಾಕರ್ಷಕ ವಿಲಾಸವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ದೇವಸ್ಥಾನದ ಕೆಳಹಂತದಲ್ಲಿ ಇರುವ ಸಾಲಂಕೃತ ಶಿಲ್ಪಗಳ ಸಾಲು ಇಡೀ ಆವರಣದಲ್ಲಿ ಕಿಕ್ಕಿರಿದಿದೆ. ಈ ಭಿತ್ತಿಯಲ್ಲಿ ಅಡಿಯಿಂದ ಮುಡಿಯವರೆಗೂ ಇರುವ ಶಿಲ್ಪಗಳ ಸಾಲು ಹೀಗಿದೆ: ಆನೆಗಳು, ಸಿಂಹಗಳು, ಸುರುಳಿ ವಿನ್ಯಾಸ, ಅಶ್ವಾರೋಹಿಗಳು, ಸುರುಳಿ ಅಲಂಕಾರ, ಪೌರಾಣಿಕ ಚಿತ್ರಗಳು, ಮಕರ ಮತ್ತು ಹಂಸಗಳು. ಈ 7 ಸಾಲುಗಳಾದ ಮೇಲೆ ಇರುವ ಶಿಲ್ಪಗಳ ಸಾಲಿನಲ್ಲಿ ಹಿಂದೂ ದೇವಾನುದೇವತೆಗಳು ವಿರಾಜಮಾನರಾಗಿದ್ದಾರೆ. ಇದಾದ ನಂತರದ ಸ್ತರದಲ್ಲಿ ಬರುವ ಒಂದು ಭಿತ್ತಿಯಲ್ಲಿ ಹೊಯ್ಸಳ ವಾಸ್ತುಶಿಲ್ಪದ ಹೆಗ್ಗುರುತುಗಳಲ್ಲಿ ಒಂದಾದ ದೃಶ್ಯವು ಮೂಡಿಬಂದಿದೆ. ಹೊಯ್ಸಳರ ಅತ್ಯಂತ ಪ್ರಮುಖವಾದ ನಿರ್ಮಿತಿಗಳಲ್ಲಿ ಅಗ್ರಸ್ಥಾನದಲ್ಲಿರುವ ಹೊಯ್ಸಳೇಶ್ವರ ದೇಗುಲದಲ್ಲಿ 35,000ಕ್ಕೂ ಹೆಚ್ಚು ಮೋಹಕ ಶಿಲ್ಪಗಳು ಕಿಕ್ಕಿರಿದಿವೆ. ಆದರೆ ದೇವಾಲಯದ ದಕ್ಷಿಣ ಭಾಗದ ಪ್ರವೇಶ ದ್ವಾರದಲ್ಲಿರುವ ಶಿಲ್ಪಕಲೆಯು ಅತ್ಯುತ್ಕೃಷ್ಟವಾಗಿದೆ. ಹೊಯ್ಸಳೇಶ್ವರ ದೇವಾಲಯದ ಮುಂದಿನ ಉದ್ಯಾನದಲ್ಲಿ ವಾಸ್ತುಶಿಲ್ಪ ವಸ್ತು ಸಂಗ್ರಹಾಲಯವಿದೆ. 1970ರ ದಶಕದಲ್ಲಿ ಆರಂಭಗೊಂಡ ಇದು ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ಮ್ಯೂಸಿಯಂಗಳಲ್ಲಿ ಒಂದಾಗಿದೆ. ಶಿಥಿಲಾವಸ್ಥೆಯಲ್ಲಿರುವ ಅನೇಕ ಹೊಯ್ಸಳ ದೇಗುಲಗಳಿಂದ ಸಂಗ್ರಹಿಸಿದ 1500ಕ್ಕೂ ಹೆಚ್ಚು ಶಿಲ್ಪಗಳು, ಪಟ್ಟಿಕೆಗಳು, ದಾರವಂದಿಗೆಗಳನ್ನು ಇಲ್ಲಿನ ಗ್ಯಾಲರಿಯಲ್ಲಿ ವ್ಯವಸ್ಥಿತವಾಗಿ ಪ್ರದರ್ಶನಕ್ಕೆ ಇಡಲಾಗಿದೆ.
Thank you.